ಸ್ಪಂದನ ಗಲ್ಲಿ ಫುಡ್ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಸುಭಾಷ್ ನಗರ, ಉಡುಪಿ. ಸ್ಪಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಮಹಿಮಾ ಕೋಕೋನಟ್ ಆಯಿಲ್, ಸುಭಾಷ್ ನಗರ, ಶಂಕರಪುರ ಇವರು ಅರ್ಪಿಸುವ ಸ್ಪಂದನ ಗಲ್ಲಿ ಫುಡ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಪ್ರತಿ ಸಿಟಿಯಲ್ಲೂ, ಪ್ರತಿ ಸ್ಟ್ರೀಟಲ್ಲೂ, ಪ್ರತಿ ಫುಡ್ಡಲ್ಲೂ ಏನಾದರೂ ಒಂದು ಸ್ಪೆಷಾಲಿಟಿ ಇದ್ದೇ ಇರ್ತದೆ. ಅಂಥದ್ದೇ ಸ್ಪೆಷಲ್ ಫುಡ್ಡನ್ನು ಹುಡುಕೊಂಡು ನಾವು ಬಂದಿದ್ದೀವಿ ಇವತ್ತು ಸುಭಾಷ್ ನಗರಕ್ಕೆ. ಈ ಸುಭಾಷ್ ನಗರದಲ್ಲಿ ಸ್ಪೆಷಲ್ ಫುಡ್ಡು ಮಾಡುವವರು ಯಾರು, ಹೇಗೆ ಮಾಡ್ತಾರೆ, ಎಲ್ಲಿ ಇದೆ ಈ ಸುಭಾಷ್ ನಗರ, ಎಲ್ಲ ಡೀಟೇಲನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ವೀಕ್ಷಕರೇ, ನಾವು ಈಗ ಕರೆಕ್ಟಾಗಿ ಸುಭಾಷ್ ನಗರ ಜಂಕ್ಷನ್ನಲ್ಲಿದ್ದೇವೆ. ಈ ಸುಭಾಷ್ ನಗರ ಎಲ್ಲಿ ಬರುತ್ತೆ ಅಂದರೆ, ನಮ್ಮ ಮ್ಯಾಂಗ್ಳೂರ್ ಟು ಉಡುಪಿ ಹೈವೇ ಇದೆ. ಅಲ್ಲಿಂದ ಲೆಫ್ಟಿಗೆ ಬಂದರೆ ಕಟ್ಪಾಡಿ ಜಂಕ್ಷನ್ಗಿಂತ ಲೆಫ್ಟಿಗೆ ಬಂದರೆ ಡೈರೆಕ್ಟ್ ನಮಗೆ ಫಸ್ಟ್ ಸಿಗೋದೇ ಸುಭಾಷ್ ನಗರ, ಆಮೇಲೆ ಶಂಕರಪುರ, ಆಮೇಲೆ ಬಂಟಕಲ್, ಮಂಚಕಲ್, ಬೆಳ್ಮಾಲ್. ಈ ಫಸ್ಟ್ ಸಿಗೋದೇ ನಮಗೆ ಸುಭಾಷ್ ನಗರ. ಇಲ್ಲಿ ಸುಭಾಷ್ ನಗರ ಮೇನ್ ಜಂಕ್ಷನ್ನಲ್ಲಿ ಒಂದು ಸಖತ್ತಾಗಿರುವಂಥ ನಮ್ಮದು ಇವತ್ತೇ ಬೇಕಾಗಿರುವಂಥ ಒಂದು ಹೋಟೆಲ್ ಇದೆ. ಅದೇ ಹೋಟೆಲ್ ಸಂಜೀವಿನಿ ವೆಜ್. ನೋಡಿ, ಕಾಣ್ತಾ ಇದೆ, ನೋಡುವ. ಈ ಸಂಜೀವಿನಿ ವೆಜ್ಜಲ್ಲಿ ನಮಗೆ ಇವತ್ತು ಏನು ಸ್ಪೆಷಲ್ ತಿಂಡಿ ಮಾಡಿ ಕೊಡ್ತಾರೆ, ಅವರು ಏನೆಲ್ಲ ತಿಂಡಿ ಮಾಡ್ತಾ ಇದ್ದಾರೆ, ಎಲ್ಲ ಡೀಟೇಲ್ ನಿಮಗೆ ನಾನು ಕೊಡ್ತಾ ಹೋಗ್ತೀನಿ. ಯಾಕೆ ತಡ, ಬನ್ನಿ, ಫಾಲೋ ಮೀ. ವೀಕ್ಷಕರೇ, ಈಗ ಕರೆಕ್ಟಾಗಿ ನಾವು ಸುಭಾಷ್ ನಗರ ಜಂಕ್ಷನಲ್ಲಿದ್ದೇವೆ. ಇಲ್ಲಿ ಒಂದು ಸಂಜೀವಿನಿ ವೆಜ್ ಅಂತ ಹೋಟೆಲ್ ಇದೆ. ನೋಡುವ, ನಮ್ಮ ಒಟ್ಟಿಗಿದ್ದಾರೆ ಈಗ ಸಂಜೀವಿನಿ ವೆಜ್ನ ಮಾಲಕರು. ಸರ್ ನಮಸ್ಕಾರ, ತಮ್ಮ ಹೆಸರು? ಜಗದೀಶನ ಮತ್ತೆಂತಾದರೂ ಇದೆ? ಎಸ್, ಜಗದೀಶ್ ಆಚಾರ್ಯ. ಓಕೆ, ಜಗದೀಶ್ ಅವರೇ, ನಿಮ್ಮ ಈ ಹೋಟೆಲ್ನಲ್ಲಿ ಏನು ಸ್ಪೆಷಾಲಿಟಿ ಇದೆ? ನಮ್ಮದು ಸ್ಪೆಷಲ್ ಅಂದರೆ ಬೆಳಿಗ್ಗೆ ತುಂಬ ಐಟಮ್ ಇರ್ತದೆ. ಸಜ್ಜಿಗೆ ಬಜ್ಜಿದೆ, ಶೀರಾ, ಮತ್ತು ಪತ್ರಡೆ ಒಂದು ಸ್ಪೆಷಲ್ ಇದೆ. ಇಲ್ಲಿನ ಸ್ಪೆಷಲ್ ಪತ್ರಡೆ. ಓಕೆ, ಬೇರೆ ಇಡ್ಲಿ, ವಡ ಎಲ್ಲ ಮಾಮೂಲಿ. ದೋಸೆ ಐಟಮ್ ಬೆಳಿಗ್ಗೆ ಚಾಲು ನಮ್ಮದು. ಓಕೆ, ಬೆಳಿಗ್ಗೆ ಚಾಲು ಆಗ್ತದೆ ದೋಸೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ನಿಮ್ಮ ಹೋಟೆಲ್ ಓಪನ್ ಆಗುತ್ತೆ? ನಮ್ಮದು 5:30, 6. 5:30, 6. 5:30ಗೆ ಬಂದು ನೀವು ಇಲ್ಲೇ ರೆಡಿ ಮಾಡ್ತೀರಾ, ಅಲ್ಲ ಮನೆಯಲ್ಲಿ? 4 ಗಂಟೆ ಬಂದು ಇಲ್ಲಿ ರೆಡಿ ಮಾಡಿ. 4 ಗಂಟೆಗೆ ಬಂದು ಒಬ್ಬರೇ ಅಲ್ಲ ಎಲ್ಲ ಇರ್ತಾರೆ? ನಾನು ಫಸ್ಟಿಗೆ ಒಬ್ಬ ಬರ್ತೀನಿ, ಮತ್ತೆ ಒಬ್ಬೊಬ್ಬರೇ ಬರ್ತಾರೆ. ಒಬ್ಬೊಬ್ಬರೇ ಬಂದು ಎಲ್ಲ 4 ಗಂಟೆಗೆ ಬಂದು 6ವರೆಗೆ ಎಲ್ಲರೂ ಬರ್ತಾರೆ. 6ವರೆಗೆ ಎಲ್ಲ ಬಂದು ಎಲ್ಲ ರೆಡಿಯಾಗಿರ್ತದೆ. ಓಕೆ, ಸಂಜೆ ಎಷ್ಟು ಗಂಟೆವರೆಗೂ ಚಾಲು ಇದೆ? ನಮ್ಮದು 7:30. 7:30. ಓಕೆ, ಈಗ ಬೆಳಿಗ್ಗೆ ನೀವು 6:30ಗೆ ಓಪನ್ ಅಂತ ಹೇಳಿದ್ರೆ, ಈ 6:30ಗೆ ಬಂದ ತಕ್ಷಣ ನಿಮಗೆ ಫಾಸ್ಟ್ ಮೂಮೆಂಟ್ ಆಗಿರುವ ಫುಡ್ ಯಾವುದು? ನಮ್ಮದು ಇಡ್ಲಿ, ವಡ, ಅದೇ ಹೆಚ್ಚಿಗೆ. ಪೂರಿ ಬಾಜಿ, ಪೂರಿ ಗುರ್ಮ, ಸಮಥಿಂಗ್ ಏನೋ. ಓಕೆ, ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆ, ಬನ್ಸ್. ಓಕೆ, ಇದು ಬೆಳಿಗ್ಗಿದ್ದು ಐಟಮ್ ಆಯಿತು. ಮಧ್ಯಾಹ್ನ ಮೇಲೆ ಏನು ಮಾಡ್ತೀರಾ? ಮಧ್ಯಾಹ್ನ ಮೇಲೆ ಊಟ ಉಂಟು. ಊಟ ಏನಾದರೂ ಸ್ಪೆಷಲ್ ಊಟ ಇದೆ? ಸ್ಪೆಷಲ್ ಅಂದರೆ ನಮ್ಮದು ಕ್ಯಾಟ್ರಿಂಗ್ ಎಲ್ಲ. ಓಕೆ, ಕ್ಯಾಟ್ರಿಂಗ್ ಇದ್ದ ದಿವಸ ಇಲ್ಲೆಲ್ಲ ನಮ್ಗೆ ಸ್ವಲ್ಪ ಸ್ಪೆಷಲ್ ಊಟ ಇಲ್ಲಿ ಸ್ಪೆಷಲ್. ಹಾಗಾದರೆ ಕ್ಯಾಟ್ರಿಂಗ್ ಇದ್ದ ದಿನ ನಾವು ಇಲ್ಲಿಗೆ ಬರಬೇಕು ಅಲ್ಲ? ಬಂದರೆ ಒಂದು ಸ್ಪೆಷಲ್ ಗಮ್ಮತ್ತು ಸ್ಪೆಷಲ್ನ ಊಟ ಸಿಗುತ್ತೆ. ಇಲ್ಲಾಂದರೆ ಸ್ವಲ್ಪ ಕಡಿಮೆ ಇದ್ದದ್ದೇ. ಕಡಿಮೆ ಅಂತಲ್ಲ, ಮಾಮೂಲಿ ಏನು ಒಂದು ಆ ಊಟಕ್ಕೆ ಏನು ಕೊಡ್ತೀರಾ ಅದೇ ಎಲ್ಲ ಕೊಡ್ತಾ ಹೋಗ್ತೀರಾ. ಮಧ್ಯಾಹ್ನ ಸ್ಪೆಷಲ್ ಊಟ ನಿಮ್ದು ಇಲ್ಲಿ ಸಿಗುತ್ತೆ. ಯಾವುದು? ಕ್ಯಾಟ್ರಿಂಗ್ ಇದ್ದರೆ ಮಾತ್ರ, ಇಲ್ಲಾಂದರೆ ನಾರ್ಮಲ್ ಊಟ. ಓಕೆ, ಸಂಜೆ ಮತ್ತೆ ಎಂಥ ಫುಡ್ ಎಲ್ಲ? ನಮ್ಮದು 3 ಗಂಟೆ ನಂತರ ಎಲ್ಲ ಫುಡ್ ಚೇಂಜ್. ಓಕೆ, ಬೆಳಿಗ್ಗೆದ್ದು ಯಾವುದಿಲ್ಲ. ಮಧ್ಯಾಹ್ನ ನಂತರ ಎಲ್ಲ ಗೋಳಿ ಬಜ್ಜಿ, ವಡಪಾವ್ ಇಲ್ಲಿ ಫೇಮಸ್ ಸ್ವಲ್ಪ. ಓಕೆ, ವಡಪಾವ್ ಮತ್ತು ನೀರುಳ್ಳಿ ಬಜ್ಜಿ, ಗೋಳಿ ಬಜ್ಜಿ ಎಲ್ಲ ಫೇಮಸ್. ಮತ್ತು ಪೂಡಿ ಮಾಡ್ತೇವೆ, ಚೇಂಜ್ ಮಾಡ್ತಾ ಇರ್ತೇವೆ ಡೈಲಿ ಚೇಂಜ್. ನೀವು ಈ ಹೋಟೆಲ್ ಉದ್ಯಮವನ್ನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಹೋಟೆಲ್ ಉದ್ಯಮ ನಾನು ಇದೊಂದು 3 ವರ್ಷ ಆಗಿದೆ. 3 ವರ್ಷ. ಇದಕ್ಕಿಂತ ಮೊದಲು? ನಾನು ಅಂದರೆ ಪೂನಾದಲ್ಲಿ ಹೋಟ್ಲೆಲ್ಲ ಕಲ್ತದ್ದೆಲ್ಲ. ಪೂನಾದಲ್ಲಿ. ಯಾಕೆ ಈ ಒಂದು ಹೋಟೆಲ್ ಉದ್ಯಮವನ್ನು ತಾವು ಒಂದು ಆರಂಭಿಸಿದ್ದೀರಿ? ಬೇರೆ ಏನಾದರೂ ಮಾಡ್ಬೋದಿತ್ತಲ್ಲ? ಲಾಯರ್ ಆಗ್ಬೋದಿತ್ತು, ಡಾಕ್ಟರ್ ಆಗ್ಬೋದಿತ್ತು, ಪೊಲೀಸ್ ಆಗ್ಬೋದಿತ್ತು, ಏನಾದರೂ ಆಗ್ಬೋದಿತ್ತು.
ಯಾಕೆ ಇದೆಲ್ಲ ಇದು ಕೆಲವರು ಹೇಳ್ತಾರೆ ಪ್ರತಿ ಹೋಟೆಲ್ ಕಿರಿಕಿರಿ, ಹೌದಲ್ಲ? ಹೋಟೆಲ್ ಬಂದರೆ ಬೆಳಿಗ್ಗೆ ಬಂದರೆ ಮನೆಗೆ ಹೋಗೋದವನು ಸಂಜೆಗೆ, ಹೆಂಡತಿಗೆ ಟೈಮ್ ಕೊಡ್ಲಿಕ್ಕೆ ಆಗೋದಿಲ್ಲ, ಮಕ್ಕಳಿಗೆ ಟೈಮ್ ಕೊಡ್ಲಿಕ್ಕೆ ಆಗೋದಿಲ್ಲ, ಎಲ್ಲ ಸಮಸ್ಯೆ ಈ ಹೋಟ್ಲಲ್ಲಿ, ಹೌದಲ್ವಾ? ನಿಮ್ಗೆ ಏನಾದರೂ ಆ ಸಿಚುವೇಶನ್ ಏನಾದರೂ ಆಗಿದೆಯಾ? ಹೆಂಡತಿ ಬೈದದ್ದು, ಮಕ್ಕಳು ಏನೇ ಇರ್ನ ಎದಲ್ಲ ಹೋಟೆಲ್ ಹೋಗ್ತೀನಿ ಇರಗಾಲಿ ಹೋಟೆಲ್ ಜಪ್ಪರೆ ಪೂಜ ಎಂಗಲೋಟ್ ಹೋಟೆಲ್ ಬಿದೇವರ್ ಪೂಜಾರ ಅಂತಿನದಲ್ಲ ಉಂಟು. ತುಂಬ ಸಲ ಆಗಿದೆ. ಆದರೂ ಸಹ ನಿಮ್ಮದೊಂದು ಛಲ ಬಿಡಲಿಲ್ಲ, ಈ ಹೋಟೆಲ್ಗೆ ಬರ್ತೇನೆ, ನಾನು ಮಾಡಿದ ವೃತ್ತಿಯನ್ನು ನಾನು ಬಿಡುವುದೇ ಇಲ್ಲ. ಓಕೆ, ಈ ಹೋಟೆಲ್ಗಿಂತ ಮೊದಲು ತಾವು ಏನು ಮಾಡ್ಕೊಂಡಿದ್ರೆ? ಚಿನ್ನ ಕೆಲಸ. ಹಾಗಾದರೆ ಈಗಲೂ ಕೂಡ ನಿಮ್ಗೆ ಚಿನ್ನ ಕೆಲಸ ಗೊತ್ತಿದೆ ಗ್ಯಾಪಲ್ಲಿ ಅಲ್ಲ? ಇಲ್ಲಿ ಸ್ವಲ್ಪ ಫ್ರೀ ಇದ್ರೆ ಈಗ ಸ್ವಲ್ಪ ಬಿಸಿ. ಓಕೆ, ಈ ಒಂದು ಹೋಟೆಲಲ್ಲಿ ನಿಮಗೀಗ ತಿಂಡಿ ಅಂತ ಹೇಳಿದ್ರೆ, ಈ ತಿಂಡಿಗೆ ಒಂದೊಂದು ಪ್ಲೇಟಿಗೆ ನೀವು ಎಷ್ಟೆಷ್ಟು ರುಪೀಸ್ ಅಂತ ಹಾಕ್ತೀರಾ? ರೇಟ್ ಎಲ್ಲ ಕಮ್ಮಿ ಅಂದರೆ ಎಷ್ಟು? ಈಗ ಒಂದು ನಾರ್ಮಲ್ ಆಗಿ ಈಗ ಬರ್ತಾರೆ ಕಸ್ಟಮರ್ 25. ಓಕೆ, 20. ಆಗ ಒಂದು ಚಹಾ ತಗೊಂಡ್ರೆ 10 ರೂಪಾಯಿ. ಓಕೆ, ಟೋಟಲ್ 35 ರೂಪಾಯಿಗೆ ಒಂದು ಚಹಾ ತಿಂಡಿ ಆಗುತ್ತೆ. ಮಧ್ಯಾಹ್ನ ಊಟದ ಹೇಗೆ? 50 ರೂಪಾಯಿ ಎಲ್ಲ ಬರ್ತಾ ಅದರಲ್ಲಿ ಫುಲ್ ಊಟ. ಅದೇನು ಪೂರಿ ಏನಾದರೂ ಸಮಥಿಂಗ್? ಪೂರಿ ಇಲ್ಲ, ರೈಸ್, ಎಕ್ಸ್ಟ್ರಾ ರೈಸ್ ಎಲ್ಲ ಚಾರ್ಜ್ ಇಲ್ಲ ನಮಗೆ. ಫುಲ್ ಊಟ ಎಷ್ಟು ಊಟ ಮಾಡ್ತಾರೆ ಅಷ್ಟು. ಮನೆಗೆ ತಗೊಂಡು ಹೋಗ್ಲಿಕ್ಕೆಲ್ಲ ಕಟ್ಟಿ ಎಷ್ಟು ಊಟ ಮಾತ್ರ ಅಷ್ಟೇ ಅಲ್ಲ? ಹೌದು. ಸರಿ, ತಮ್ಮ ವಿದ್ಯಾಭ್ಯಾಸ ತಾವು ಎಷ್ಟು ತನಕ ಓದಿದ್ದೀರಾ? 7th. ಓಕೆ, 7th ವರೆಗೆ ಪಡುಬಿದ್ರಿ ಗಣಪತಿ ಹೈಸ್ಕೂಲಲ್ಲಿ ಓದಿ ತಾವು ಮತ್ತೆ ಪೂನಾಕ್ಕೆ ಹೋದದ್ದು? ಅಂದರೆ ಚಿನ್ನದ ಕೆಲಸ ಮಾಡ್ತಾ ಇದ್ದೆ ಪೂನಾದಲ್ಲಿ, ನಂತರ ಪೂನಾಕ್ಕೆ ಹೋದೆ. ಇದೊಂದು ಈ ಹೋಟೆಲ್ ಉದ್ಯಮ ಮಾಡುವಂತ ಹೇಗೆ ನಿಮ್ಗೊಂದು ಫ್ಲ್ಯಾಶ್ ಆಯಿತು? ಈ ಕೆಲವರಿಗೆ ಒಂದು ಎಂಥದ್ದು ಇರ್ತದೆ, ನಾನು ಅವನ್ ನೋಡಿ ಹೀಗೆ ಕಲಿಬೇಕು, ಇವನ್ ನೋಡಿ ಹೀಗೆ ಆಗಬೇಕು, ಒಂದು ಯಾರಾದರೂ ಒಂದು ನಿಮಗೆ ಒಂದು ಇದು ಬೇಕು. ಹೋಟೆಲ್ನಲ್ಲಿ ಅಲ್ಲೆಲ್ಲ ಪೂನಾದೆಲ್ಲ ಕಲಿತು ಬಂದಿದ್ದೆ. ಓಕೆ, ಆನಂತರ ಇಲ್ಲಿ ಕ್ಯಾಟ್ರಿಂಗ್ ಮಾಡ್ತಿದ್ದೆ. ಈಗ ಮದುವೆ, ಉಪನಯನ ಎಂತ ಹಾಲಿಗೆ ಹೋಗಿ ಸಹ ಮಾಡ್ತೇನೆ, ಎಷ್ಟು ಜನ ಸಹ ಮಾಡ್ತೇವೆ. ಹಾಗೆ ಮಾಡ್ತಿದ್ದವ ಲಾಕ್ಡೌನ್ ಆಯ್ತಲ್ಲ, ಆ ಟೈಮಲ್ಲಿ ಎಲ್ಲ ನಿಂತಿತ್ತು ಅಲ್ಲಿ ಎಲ್ಲ. ಫಂಕ್ಷನ್ ಎಲ್ಲ ನಿಂತಿತ್ತು. ಆಗ ಒಂದು ಅಂದಾಜು ಮಾಡಿದೆ, ನೀವೇ ಆಗ ಸ್ವಲ್ಪ ಫ್ರೀ, ನಮಗೆ ಆಲೋಚನೆ ಮಾಡ್ಲಿಕ್ಕೆ, ಅಂದಾಜು ಮಾಡ್ಲಿಕ್ಕೆ ಒಂದು ಟೈಮ್ ಅದು, ಹೌದಲ್ವಾ? ಎಂತ ಮಾಡುವ ಮುಂದಿನ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇತ್ತು ನಮ್ಮ ಹತ್ರ. ಹೀಗೆ ಕುತ್ಕೊಂಡ್ರೆ ಆಗ್ಲಿಕ್ಕಿಲ್ಲ ಅಂತೇಳಿ ಒಂದು ಹೋಟೆಲ್ ಮಾಡುವ ಅಂತೇಳಿ ಮಾಡಿಬಿಟ್ಟೆ. ಬಂದ್ರಿ, ಸಕ್ಸಸ್ ಆಯ್ತು. ಬಲಗಾಲ್ ಮುಂದೆ ಇಟ್ರಿ, ಸಕ್ಸಸ್ ಅಲ್ಲ? ವೀಕ್ಷಕರೇ ನೋಡಿದ್ರಲ್ಲ, ಹೋಟೆಲ್ ಸಂಜೀವಿನಿ ವೆಜ್ನಲ್ಲಿ. ಯಾಕಂದರೆ ಇಲ್ಲಿ ಇವರೊಂದು ಇಂಪಾರ್ಟೆಂಟ್ ವಿಷಯ ಹೇಳಿದರು. ಇಲ್ಲಿ ಅಂತ ಹೇಳಿದರೆ, ಇವರು ಎಲ್ಲಿಯಾದರೂ ಆರ್ಡ್ರ್ ತಗೊಂಡ್ರೆ, ಮದುವೆ ಸಮಥಿಂಗ್ ಏನಿದ್ರು ನಿಮಗೆ ಆರ್ಡ್ರ್ ಕೊಡಲಿಕ್ಕಿದ್ರೆ ಇವ್ರ ಹತ್ರ ಕೊಡಿ, ಎಲ್ಲನೂ ಸಖತ್ತಾಗಿ ಟೇಸ್ಟಾಗಿ ಮಾಡಿಕೊಡ್ತಾರೆ. ಆದರೂ ಕೂಡ ನಮ್ಮ ಗ್ರಾಹಕರಿಗೆ ಒಂದು ಸ್ಪೆಷಲ್ ಆದ ಟಿಪ್ಸ್ ಕೊಡ್ತೇನೆ. ಯಾಕಂತ ಹೇಳಿದರೆ, ಅವರು ಆರ್ಡ್ರ್ ಇರುವಾಗ ಇಲ್ಲಿ ಕೂಡ ಅದೇ ಆರ್ಡ್ರ್ ಬರ್ತದಂತೆ ತಿನ್ನಲಿಕ್ಕೆ. ಹಾಗಾದರೆ ನೆನಪಿಟ್ಕೊಳ್ಳಿ, ಎಲ್ಲಿಯಾದರೂ ಆಚೆ ಈಚೆ ಹೋಗುವವರು, ಇವನ್ ಇಲ್ಲಿಂದ ಕಟ್ಪಾಡಿಗಿಂತ ಬೆಳ್ಮಾನ್, ಇಲ್ಲಿಂದ ಒಳಗೆ ಹೋದರೆ ಕುರ್ಕಾಲ್, ಎಲ್ಲ ಇಲ್ಲಿ ಆಸ್ಪಾಸ್ ಇದೆ. ಇಲ್ಲಿಗೊಮ್ಮೆ ಬಂದು ಭೇಟಿ ಕೊಡಿ. ಇಲ್ಲಿ ಏನಾದರೂ ಸ್ಪೆಷಲ್ ಐಟಮ್ ನಿಮಗೆ ತಿನ್ನಲಿಕ್ಕೆ ಖಂಡಿತವಾಗಿಯೂ ಸಿಗುತ್ತೆ. ಇಲ್ಲಿದ್ದು ಸ್ಪೆಷಲ್ ಏನು ತಿಂಡಿ ಸರ್? ಸ್ಪೆಷಲ್ ಹೇಳಿದರೆ ಅದೇ ಪತ್ರೊಡೆ, ಮತ್ತು ಬೇರೆ ಎಲ್ಲ ಮಾಡ್ತೇವೆ. ನಮ್ಮದೆಲ್ಲ ಮಧ್ಯಾಹ್ನ ನಂತರ ಬೇರೆ ಚೇಂಜ್ ಆಗ್ತದೆ ಎಲ್ಲ ತಿಂಡಿ. ಓಕೆ, ಪತ್ರೊಡೆ. ಈ ಪತ್ರೊಡೆ ನಮ್ಮ ವೀಕ್ಷಕರಿಗೆ ಒಂದು ಮಾಡುವ ವಿಧಾನ ಒಂದು ಚುಟುಕಾಗಿ ಹೇಳಿಬಿಡಿ, ಫಾಸ್ಟ್. ಪತ್ರೊಡೆ ಅಂದರೆ ಹೆಸರುಬೇಳೆ, ಓಕೆ, ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ಮತ್ತು ಕುಚ್ಚಿಗೆ ಅಕ್ಕಿ ಅದಷ್ಟು ಕಡ್ದು ಗಟ್ಟಿ ಕಡ್ದು ಎಲೆಗೆ ಹಚ್ಚೋದು. ಯಾವ ಎಲೆಗೆ? ಪತ್ರೊಡೆ ಎಲೆ, ಸೇವಿನ ಎಲೆ. ಓಕೆ, ಅಂದರೆ ನಾವು ಇಲ್ಲಿ ಮಾಡುವಾಗ ಮರಸೇವೆ ಎಲ್ಲ ತಂದು ಮಾಡ್ತೇವೆ ಪತ್ರೊಡೆ, ಹಾಗಾಗಿ ಇಲ್ಲಿ ಸ್ವಲ್ಪ ಫೇಮಸ್. ಈ ಲೋಕಲ್ ಎಲೆಯಲ್ಲಿ ಮಾಡುತ್ತ. ಓಕೆ, ಮರಸೇವೆ ಹಿಡ್ಕೊಂಡು ಬಂದು ಮಾಡ್ತೇವೆ. ಫಸ್ಟ್ಲಿ ಉಡುಪಿಯಲ್ಲಿ ಸಿಗ್ತದೆ, ರಥಬೀದಿಯಲ್ಲಿ ಸಿಗ್ತದೆ, ಮತ್ತೆ ಎಲ್ಲೂ ಸಿಗಲ್ಲ, ಅದು ಸಿಗುದಿಲ್ಲ, ಕಮ್ಮಿ. ಇಲ್ಲಿ ಎಲ್ಲ ಸಿಗುದಾಗಾದ್ರೆ ಲೋಕಲ್. ನಾವು ಉಡುಪಿ ರಥಬೀದಿ ಬದಿಯಲ್ಲಿ, ಓಕೆ, ಅಲ್ಲಿಂದ ತಂದು ಮರಸೇವೆ
ಅದು ಹೆಲ್ತ್ಗೆ ಸಹ ಒಳ್ಳೇದು ಹಾಗೆ ಅದು ಮಾಡಿದ ಹಾಗೆ ಕತೆ ಮಾಡಿದ ಹಾಗೆ ಫಾಸ್ಟ್. ಓಕೆ, ಇವತ್ತೀಗ ನಿಮಗೆ ಕೊಡುವ ಹೇಳಿದ್ರೆ ಸಹ ಒಂದು ಪ್ಲೇಟ್ ಇಲ್ಲ, ಎಲ್ಲ ಖಾಲಿ ಆಗಿದೆ. ಓಕೆ, ಕೇಳಿದ್ರಲ್ಲ ವೀಕ್ಷಕರೇ, ಇಲ್ಲಿಯ ಈ ಸಂಜೀವಿನಿ ಹೋಟೆಲ್ನಲ್ಲಿ ಒಂದು ಸ್ಪೆಷಲ್ ಆದ ತಿಂಡಿ ಇದೆ, ಅದೇ ಪತ್ರೊಡೆ. ಅದು ಕೂಡ ಇಲ್ಲಿ ಸ್ಪೆಷಲ್ ಆಗಿ ಮಾಡ್ತಾರಂತೆ. ನೀವು ಖಂಡಿತವಾಗ್ಲೂ ಒಮ್ಮೆ ಇಲ್ಲಿ ಬಂದು ಆ ಪತ್ರೊಡೆಯನ್ನು ತಿನ್ನಲೇಬೇಕು. ಈಗ ಇಲ್ಲಿ ಇಲ್ಲಂತೆ, ನಮ್ಮದು ಬ್ಯಾಡ್ ಲಕ್ ಅಂತ ಅನಿಸುತ್ತೆ. ಓಕೆ, ನಮಗೆ ಏನು ಸ್ಪೆಷಲ್ ತಿಂಡಿ ಕೊಡ್ತೀರಾ? ಇನ್ನೇನಾದರೂ? ಗೀ ರೋಸ್ಟ್ ಕೊಡುವ. ಗೀ ರೋಸ್ಟ್ ಎಂತ? ಗೀ ರೋಸ್ಟ್ ಅಂತ ದೋಸೆ ಬರ್ತದೆ. ದೋಸೆ ಅಂತ ಹೇಳಿ. ಯಾಕಂದ್ರೆ ಗೀ ರೋಸ್ಟ್ ನಮಗೆ ಫಸ್ಟ್ ಫ್ಲಾಶ್ ಆಗೋದು ಚಿಕನ್ ಅಲ್ಲಿ, ಹೌದಲ್ವಾ? ಪ್ಯೂರ್ ವೆಜ್ ಅದು ಹೇಳಿದ್ ನಾನು. ಓಕೆ, ಹಾಗಾದ್ರೆ ನಮ್ಗೀಗ ಗೀ ರೋಸ್ಟ್ ದೋಸೆ. ಓಕೆ, ಈಗ ತಿನ್ನುವ, ಮತ್ತೆ ಹೇಗಿದೆ ಅಂತ ಅದ್ರ ಬಗ್ಗೆ ನಾನು ಎಲ್ಲಾನು ಹೇಳ್ತೇನೆ. ಎಕರ್ದಂಚಿ ಪೂರ ಐಟಮ್ಲ ತೋಪಾಯ ತಿಂಡ ಭಾರಿ ಶೋಕಾಪನ ಇತ್ತೆ ನಮ್ಮ ಆರ್ಡ್ರ್ ಕೊಡ್ತಾ ಅಂಚೆನೆ ಈ ಹೋಟೆಲ್ಗೆ ನಮ್ಮ ಗ್ರಾಹಕರಲ್ಲಿ ಎನ್ನ ಭಾರಿ ಆತ್ಮೀಯ ಮಿತ್ರರೇ ಬನೋಲಿ. ಅದೇ ಸರ್, ನಮಸ್ಕಾರ. ಇರ ಪುದರ್ ಸಂದೀಪ್ ದೇಪಂಡೆ ನನಗೆ ಮಿತ್ರ ಪನಿಂಬ ಕೂಡ ಪುದರ್ ಕೇವಡು ಬಂದಜ್ಜಿ ಆಂಡಲ ಮಂಜಿ ಕೇವಡ ಕೆಲವು ಸಲ. ಓಕೆ ಸರ್, ಈ ಹೋಟೆಲ್ದ ಬಗ್ಗೆ ಎಂಚು ಸರ್ ಇರ್ನ ಒಂಜಿ ಒಪಿನಿಯನ್? ಆ್ಯಕ್ಚುಲಿ ಹೋಟೆಲ್ ಏಪ ಸ್ಟಾರ್ಟ್ ಆಗ್ತಾನೆ. ಸೊ ಆನೆಡ್ದಿಂಚ ರೆಗ್ಯುಲರ್ ಆ್ಯಕ್ಚುಲಿ ಎನ್ನ ಶಾಪ್ ಮಂಚಕಲ್ಡು ಓಕೆ ಸ್ಮರಣೆಗೆ ಪರಮಾತ್ಮ ಶಾಪ್ ಉಂಟು. ಸೊ ಏನು ಆ್ಯಕ್ಚುಲಿ ಡೈಲಿ ಹೆಚ್ಚಾದ ಪೋಂದು. ಸೊ ಆಲ್ಮೋಸ್ಟ್ ಅಂಕ್ ಮುಳ್ತುರ್ದು ಪೋನಾಗ ಮಧ್ಯಾಹ್ನ ಹೊತ್ತಿಗೆ ಒಂದು ಚಹಾ ಪಾರ್ದು ಅಪಗದ ಬೆಚ್ಚ ಏನು ಉಂಡು ಕಾಣೆ 10-15 ಗಂಟೆ ಪೋನಾಗ ಎನ್ನ ಫೇವ್ರೇಟ್ ಪಂಡ ಬನ್ಸು ಶೀರ. ಓಕೆ, ಬನ್ಸು ಶೀರ ಅವು ಕಾಂಬಿನೇಷನ್ ಹಾಕೊಂಡು ಬನ್ಸು ಶೀರ ಸೂಪರ್ ಅವು ಅಂದ ಅಂಚ ಹೊತ್ತುಂಡಲ್ಲ ಈ ಬನ್ಸು ಶೀರ ತಿಂದು ಗಣೇಶರೇ ಗೊತ್ತುಂಟು. ಓಕೆ ಓಕೆ ಅಂಚ ಸೊಬ್ಬಕ್ಕ ಮುಲ್ತ ಸ್ಪೆಷಲ್ ಬಂಡ ಬೇತೆ ತಿಂಡಿಲು ಮಾತ್ರ ಕಡೆ ಇಟ್ಲ ದಿಕ್ಕೊಂಡು. ಓಕೆ, ಮುಲ್ತ ಸ್ಪೆಷಲ್ ಬಂಡ ಪತ್ರೊಡೆ ಅವು ಆರೆಕಡೆ ಪಂಡಿರ್ ಪಂಡ ಒಂಜಿ ಪ್ಲೇಟ್ ಗೆತ್ತಿತ್ತರಿಗೆ ಏರ ಒಂಜನ ಬತ್ತು ಗಿಡಿ ಬಸೋ ನೆಕ ಬಸೋ ಉಂಡಿಗೆ ಮಲ್ಪೋನೆ ಅಪರೂಪಗೆ ಟೇಸ್ಟ್ ಉಂಡತ್ತೆ. ಅದೇ ಹೊರ ತಿಂಡ ಬುಡೆ ಬೋಂಡಲ್ಲ ಹತ್ತೆರಡು ಉಂಡ ಅಂತ ಕೇಂದ್ರ ಅದೇ ನಾನು ಅಷ್ಟೇ ಕೊಡೊಂದಿನ ಫೋನ್ ಮಲ್ತದ ಒಂಜಿ ಗಟ್ಟ ಬುಕ್ಕಿಂಗ್ ಮಾಡ್ಕೊಡ ಪಂಡ ಅವು ಮಲ್ಪನ್ ಗೊತ್ತಾನ್ ಕೆಲವು ಪ್ಲೇಟ್ ಬುಕ್ಕಿಂಗ್ ಹಾಕೊಂಡು. ಖಂಡಿತ ಈ ರೀತಿ ಪತ್ರೊಡೆ ಪಂಡರ್ ಯಾಕಡೆ ಬನ್ಸೀರ ಪಂಡರ್ ಅಂಚ ಒಂಚೂರು ನಂಗೆ ಬಡ ಎಲಕ್ಕ ದೋಸೆ ಒಂಜಿ ತಿಂದು ಪಾತಿರ್ಗ. ಓಕೆ, ಗೀ ರೋಸ್ಟ್ ಯಾಕಡೆ ಬಂತೇನೆ. ಅದೇ ಗೀ ರೋಸ್ಟ್ ದೋಸೆ ಮಲ್ತು ಕೊರ್ಪೆ ಅಂತೀರ ಕಾವಲಿ ಪಾರ್ದಿರ್ ಪೂರ ಇನ್ನು ಮಲ್ತು ಪಾರ್ದು ಕೊರ್ಪೇರ್ ಬಂದು ತೂಕ. ಓಕೆ, ಗೀ ರೋಸ್ಟ್ ದೋಸೆ ಬರಡು. ಅದೇ ಎಸ್ ತಲೆ ಬತ್ತಡು ಇರದ ದಿನ ಪರ ಅದಕ್ಕೆ ದಾಲ ಸ್ಪೆಷಲ್ ತಲ ಇರ್ನ ಫೇವ್ ಮೇರ್ನ ಫೇವ್ರೇಟ್ ದಾಲ ಅಂಡ ಇರಲ್ಲ ಗೀ ರೋಸ್ಟ್ ಅಂಡಿ ಒನ್ ಅಡಿಗೆ ರೆಡ್ ಬರ್ದೆ ತಲೆ ಗೀ ರೋಸ್ಟು ಸಖತ್ತುಂಡು ಮಾತ್ರ. ಸಾಂಬಾರು ಚಟ್ನಿ ಅದೇ ಆಂಡ ಇರೆಗೆ ಒಂಚೂರು ಅಸಮಾಧಾನ ನಾನು ದೇವಂಡ ಇರ್ ಬನ್ಸ್ ಬೈಯದ ಒಂದು ಗೀ ರೋಸ್ಟ್ ದೋಸೆ ಪೂರ ಪತ್ರೊಡ್ಡೆ ಪೂರ ಸ್ಪೆಷಲ್. ಮಗ ಏಕಡೆ ಪಂಡಿರಿ ಏರ ಒಂಜನ ಪಂಡಿರ್ ಮೇರು ದುಮ್ ಬಾರಿ ಬಂಗ ಬುಟ್ಟಿರಿಗೆ ಅಂಚ ಅಂಚ ಐತ ಬಗ್ಗೆ ಒಂಜಿ ಇದೇ ಪಂಡಿಗೆ ನಿಖಲು ನೀವು ಒಟ್ಟು ಇತ್ತಿನ ನಿಖಲೆ ಒಂಜಿ ಗೊತ್ತಿಪ್ಪು ಮೇರ್ನ ಬಗ್ಗೆ ಅದೇ ಪನ್ಲಿ. ಆಕ್ಚುಲಿ ನೆತ್ತ ಜಗದೀಶ್ ಬೊಕ್ಕ ಗಣೇಶ್ ಇರುಲ್ಲೇರು ನೆತ್ತ ಓನರ್ ನಾಲ್ಕು. ಸೊ ಎಂಕ್ಲು ಎಲ್ಲೆಡ್ ನೀರು ತಿಂದು ಬಾತಿರ್ಗ ನಮ್ಮ ಇದೇ ಪಂಡ ಇದೇ ನೀರು ಹಮ್ಮ ಗೊತ್ತಂದೆ ಅವು ರೋಸ್ಟ್ ಬೊಕ್ಕ ಫುಲ್ ರೋಸ್ಟ್ ಅದು ತಿಂದು ಬಾತಿರ್ಗ ಪನ್ಲೆ. ಜಗದೀಶ್ ಪಕ್ಕ ಗಣೇಶ್ ಇರುಲ್ಲೇರು. ಸೊ ಎಂಕ್ಲು ಪಡುಬಿದ್ರೇಡು ಆ್ಯಕ್ಚುಲಿ ಎಂಕ್ಲು ಒಟ್ಟು ಬೆಳಿತೇನೆ ಆ್ಯಕ್ಚುಲಿ ಅಪ್ಪಾಗ ಅಕ್ಲು ಆ್ಯಕ್ಚುಲಿ ಗೋಲ್ಡ್ ಸ್ಮಿತ್ ವರ್ಕ್ ಮಾಡ್ತಾ ಇರ್ತಾರೆ ಗೋಲ್ಡ್. ಸೊ ಗೋಲ್ಡ್ ವರ್ಕ್ ಮಾಡ್ಕೊಂಡಿತ್ತು ನಕ್ಲು ಒಂಜಿ ನಮ್ಮನ್ನು ಬ್ಯಾಡ್ ಟೈಮ್ ಅನ್ನು ಬಂತು ನಮ್ಮ ಲೈಫ್. ಸೊ ಆ ಬ್ಯಾಡ್ ಟೈಮ್ ಅಕ್ಲು ಮಸ್ತ್ ಸೋತೇರು ಮತ್ತೆ ಒರಿ ಸೋತಿನಪ್ಪಾಗ ಬೇತೆ ರೀತಿಡು ಹೋಪೇರು. ಬಟ್ ಮೇರಿ ಏನಪ್ಪ ಅಂಡ ಆ ಟೈಮ್ ಸೊ ಸೋತಿನ ಟೈಮ್ ಬೇತೆ ಊರುಡು ಮೇರೆ ಈ ಹೋಟೆಲ್ ಲೈನ್ ವರ್ಕ್ ಮಲ್ತೆ. ಸೊ ವರ್ಕ್ ಮಲ್ಪನ ಟೈಮ್ ಸೊ ಅಲ್ತ ಕಲ್ತಿನ ವಿದ್ಯೆ. ಸೊ ಅಲ್ತ ರಿಟರ್ನ್ ಬ್ಯಾಕ್ ಬರ್ತೇರು. ರಿಟರ್ನ್ ಬ್ಯಾಕ್ ಬರ್ತದು ಬೇತೆ ಹೋಟೆಲ್ಸ್
ಶೆಫ್ ಅದು ಪಂಡ ಮಾಲ್ವಾಲ ಅದು ವರ್ಕ್ ಮಾಡ್ತಾರೆ. ಸೊ ಆ ಅನುಭವ ಕ್ಯಾಟ್ರಿಂಗ್ ಸ್ಟಾರ್ಟ್ ಮಾಡ್ತೆ. ಸೊ ಕ್ಯಾಟ್ರಿಂಗ್ ಮೂಲು ಆ್ಯಕ್ಚುಲಿ ಸುತ್ತಮುತ್ತ ಮೇರ್ನ ಕ್ಯಾಟ್ರಿಂಗ್ ಮಸ್ತ್ ಪುದರ್ ಉಂಟು. ಒಂಜಿ ಬೊಕ್ಕಂಜಿ ಏನವಂದ ಒಂಜಿ ಕ್ವಾಲಿಟಿ ಮೇಂಟೈನ್ ಬೊಕ್ಕ ಮುಕ್ಕಲ್ನ ಒಂಜಿ ಇರೆ ಒಂಜಿ ಮದ್ಮೇಡ್ ಪೂರ ಒಂಜಿ ಇರತ್ತಲೆಕ್ಕ. ಸೊ ಮೇರ್ ಲೆಕ್ಕ ಒಂಜಿ ಕ್ವಾಂಟಿಟಿ ಅವಾರ್ಡು ಕ್ವಾಲಿಟಿ ಅವಾರ್ಡು ಆತ ಕಡಿಮೆ ಮಾಡಿ ಕೊಟ್ಟು ನಂಚಿನ ಬೇತೆ ಬೇರೆ ಕ್ಯಾಟ್ರಿಂಗ್ ಒಂಜಿ ಪಾತ್ರೆ ನೋಡಿ ಒಂಜಿ ಈರೇಟ್ ನಿಲ್ಕೆ ಮಲ್ತು ಕೊರ್ಪಿನ ಜನ ಬಂಡ ಮೇರಿ ಅದೇ ನಮ್ಮದೇ ಪಂಡ ಒಂಜಿ ಈರೆ ಬನ್ನಿ ಕೊಡ್ಲಿಗ ಅವು ಉಜ್ಜೆ ಕಟ್ಲೆ ಮನಲ್ಲಿ ಬೋಡಿತ್ತಂಡು ಬಟಾಣಿ ಬೋಡಿತ್ತಂಡು ಅವು ದಾಲಜ್ಜಿ ಮೇಡ ಪೂರಲ್ಲ ಉಂಡು ಬೊಕ್ಕ ಪುಡೆಂಜಿ ಏನ ಪಂಡ ಇದು ಬೇತೆ ಕ್ಯಾಟ್ರಿಂಗ್ ದ ಕ್ಲೀನ ಪಂಡ ಒಂಜಿ 10 ಇರೆ ಜಾಸ್ತಿ ಹಣ್ಣು ಬಂದಾಂಡ ಅವೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾರೆ ಮೇರ್ ನಂಚತ್ ಇದು ಒಂಜಿ ಒಂಜಿ ಫಂಕ್ಷನ್ಗು ಒಂಜಿ 500 ಜನ 1000 ಜನ ಆಪನ್ ನೀವು 100 ಜನ ಜಾಸ್ತಿ ಬರ್ತೀರಿ ಆಯ್ತು ಎಕ್ಸ್ಟ್ರಾ ಗೆತ್ತೊಂದು ಪಂಡ ಐಟೆ ಮ್ಯಾನೇಜ್ ಮಾಡಿ ಪಂಡ ಬುಡ್ದು ಕೊಟ್ಟು ಪಂಡ ಕಡಿಮೆ ಅಂಡ್ ಉಣಸಿಜ್ಜಿ ಪಂಪದು ಪಿರಪೋಪು ನಂಚಿನ ಕಡಿಮೆ ಅವು ವಿಚಾರ ಇಜ್ಜಿ ಒಂದುಲ ಒಂಜಿ ಮೇರ್ನ ಕ್ಯಾಟ್ರಿಂಗ್ ಸಂಜೀವಿನಿ ಕ್ಯಾಟ್ರಿಂಗ್ ಒಂದು ಸ್ಪೆಷಾಲಿಟಿ ಬೊಕ್ಕ ಅಂಚನೆ ಏನು ಪಂಡೆ ಅವ್ರು ಮಸ್ತ್ ಬಂಗ ಬುಡ್ದು ಮಿತ್ತು ಬತ್ತಿನಾರು ಬಂದು. ಸೊ ಅವ್ರು ಒಂಜಿ ಪಾತ್ರನ ಎಂಚೆತ್ತಿನ ವ್ಯಕ್ತಿ ಎಂಚಾದ ಪೋರೆಸ್ ಪೋಯೆ ಬಂದು ಅದ್ರ ಸಾಧ್ಯತೆ ಪಂಡ ದೇ ಪಂಡ ಎಕಡ ಒಂಜಿ ಪಾತ್ರೆ ಬಂಡಿ ಈ ಕೊರೋನಾ ಯಾಪ ಬತ್ತಂಡ ಅದ್ರದ್ದು ಬಕ್ಕ ಏನೊಂಜಿ ಪ್ರಶ್ನಾರ್ಥಕ ಚಿಹ್ನೆ ಅದಿತ್ತೆ ಬಂಡೆ ಅದೇ ಅದೇ ಪಂಡ ಅದ ನಂಗೆ ಕೊಂಚ ಆಲೋಚನೆ ಮಲ್ಪುನೊಂಚಿ ಶಕ್ತಿ ಅದೊಂಜಿ ಆ ಇಂಚೆ ಮಲ್ಪುಗ ನೆಕ್ಸ್ಟ್ ಹೋಟೆಲ್ ಮಲ್ಪುಗ ಅದೇ ಪಂಡ ಇದು ಮುಟ್ಟ ಕ್ಯಾಟ್ರಿಂಗ್ ಪೋಂದುಲ್ಲೆ ಐಟುಂಡು ಆ ಒಂಜಿ ನಂಗೆ ಬ್ಯಾಲೆನ್ಸಿಂಗ್ ಅನುಭವ ಉಂಟು ಈ ಒಂದು ಹೋಟೆಲ್ ಉದ್ಯಮ ಚೊರೆನೆ ಮಾತ ಉದ್ಯೋಗ ನಂಗೆ ಕಿರಿಕಿರಿಯೇ ಅದೇ ಒಂಜಿ ಮನಸ್ಸಿಗೆ ಸಂತೋಷ ಬಂದ್ಮಿ ನೆಮ್ಮದಿ ಬಂದ್ಪಿನ ವಾ ಬಿಸ್ನೆಸ್ ಇಜ್ಜಿ ಕೋಟಿ ಇತ್ತಿನಾಗ್ಲ ಸಮಸ್ಯೆ ದಾಲ 20 ಆಗ್ಲ ಸಮಸ್ಯೆ 20 ಎನ್ನುವೆ ಎಂಕ್ ಯಾನು ಕೋಟಿ ಗಟ್ಲೆ ಇತ್ತಂಡ ಯಾನು ಒಂಜಿ ಎಡ್ಡಿಡಿದ್ವಿ ಮನ ಅಂಡ್ ಕೋಟಿ ಗಟ್ಲೆ ಇತ್ತಿನ ಎನ್ನುವೆ ಛೇ ಹಿಂಗೆ ದಾಲ ಬೊಚ್ಚು ಮಾರೆ ಮನಸ್ಸಿಗೊಂದು ನೆಮ್ಮದಿ ಇತ್ತಂಡಿಯೋ ಬಂದು ಎನ್ನುವೆ ಅದಾಗ ಆರೊಂಜಿ ಆ ಪ್ರಶ್ನಾರ್ಥಕ ಚಿಹ್ನೆ ಇಡು ಒಂಜಿ ಆರೊಂಜಿ ಹೋಟೆಲ್ ಮಲ್ಪುಗ ಬಂದೊಂಜಿ ಆಲೋಚನೆ ಬರ್ತೇವೆ ಆಂಡ ಇನಿಕ್ ಆ ಹೋಟೆಲ್ ಯಶಸ್ವಿ ಆದ ಸೂಪರ್. ಈ ಒಂಜಿ ಸುಭಾಷ್ ನಗರ ಹತ್ತಂದೆ ಮಾತ ದಿಕ್ಕಡ್ಲ 4 ವರ್ಷ ಮೇಲೆ ಬಾರಿ ಒಂಜಿ ಪುಗರ್ತದ ಪುದರ್ನ ಮಲ್ತೊಂದು ಅದೇ ಬೊಕ್ಕೊಂಜಿ ವಿಚಾರ ನೋಡು ಐತೆ ಹೋಟೆಲ್ ಲೈನ್ ಪಂಡ ಕೊಂಕಣಿ ಸಾಧುಕ್ಕು ಬ್ರಾಹ್ಮಿನ್ ಸಾಧುಕ್ಕು ಬಣ್ಸ್ ನಕ್ಲು ಮಾತ್ರ ಹೋಟೆಲ್ ಲೈನ್ ಡುಪ್ಪೇರು ಒಂಜಿ ಮುಕ್ಲು ವಿಶ್ವಕರ್ಮ ಜನಾಂಗದಕ್ಲು ಮಸ್ತ್ ಕಡಿಮೆ ಇರು ಹೋಟೆಲ್ ಲೈನ್ ಸೈಡ್ ವಿಶ್ವಕರ್ಮ ಜನಾಂಗದಕ್ಲು ಮಸ್ತ್ ಕಡಿಮೆ ಉಂದಲ್ಲ ಮೇರ್ನ ಒಂಜಿ ಸ್ಪೆಷಾಲಿಟಿ ಅಂತ ಅನ್ನೋದು ವಿಶ್ವಕರ್ಮ ಜನಾಂಗದಕ್ಲು ಹೋಟೆಲ್ ಮಲ್ತದ ಸಕ್ಸಸ್ ಆಪನು ಮಸ್ತ್ ಕಡಿಮೆ ರೈಟ್. ಸೊ ಅಂಚದ ಅವಲ ಒಂಜಿ ಸ್ಪೆಷಾಲಿಟಿ ವಿಶ್ವಕರ್ಮ ಜನಾಂಗದಕ್ಲು ಈ ಒಂಜಿ ಹೋಟೆಲ್ ಮಲ್ತೊಂದುಲ್ಲೇರು. ಸೊ ಅವಲ ಒಂಜಿ ಸ್ಪೆಷಾಲಿಟಿ ಅಂತ ಪನ್ನೋಡು ಸಕತ್ತ ದೋಸೆ ಅದೇ ಪಂಡ್ರೆ ದೋಸೆ ವಿಷಯ ಪಂಡ್ರೆ ಒಟ್ಟಾದ ಫುಡ್ ಟೊಮೆಟೊದಲ್ಲ ಪಾತ್ರೆ ರೆಜ್ ದಾಲ ಪನೀರ್ ರೆಜ್ ಬೊಕ್ಕ ಮೇರ್ನ ಬ್ರದರ್ ಗಣೇಶ್ ಪಂತ್ ಮೇರ್ನೊಟ್ಟಿಗೆ ಹೋಟೆಲ್ ಒಳ್ಳೆಯರು ಸಹಕಾರ ಕೊರೊಂದುಲ್ಲೆ ಆರ್ನ ಬಗ್ಗೆ ಬನ್ನೋಡು ಬಂದಾಂಡ ರಂಗಭೂಮಿ ಎಕಡೆ ಇರೋ ಒಂಜಿ ಪಂಚನ ಮಂಡಿರ್ ಆರು ಮಾಮಲ್ಲ ಅಂಜೆ ನಾಟಕ ಕಲಾವಿದೆಗೆ ಅದೇ ರಂಗಭೂಮಿ ಕಲಾವಿದೆ ಖಂಡಿತ ಸಾಧಾರಣ ಒಂಜಿ 200-300 ನಾಟಕಡ್ ಪಂಡ ಆಕ್ಟಿಂಗ್ ಮಲ್ತೇರು ಲೇಡಿ ಅದು ಅಂದ್ರೆ ಬೊಕ್ಕ ನಾಟಕ ರಚನೆ ಮಲ್ತೇರು. ಸೊ ಮಸ್ತ್ ಅನುಭವ ಉಪ್ಪುನಂಚಿನವ್ರಿ ಕಲಾವಿದೆ ಅಂತ ಖಂಡಿತ ಅದೇ ವೀಕ್ಷಕರೇ ತುಯರತ ಮುಲ್ತ ಈ ಸಂಜೀವಿನಿ ಹೋಟೆಲ್ದ ನಂಗೆ ರೋಸ್ಟ್ ದೋಸೆ ಕೊಡ್ತೇವೆ ಭಾರಿ ಶೋಕದ ದೋಸೆ ಖಂಡಿತವಾದಲ್ಲ ನಿಖಲುವರ ಇಂಚಿ ಪೋಪಿನಗಲು ದಾಲ ದೂರ ಇಜ್ಜಿ ನಿಖಲಿಗೆ ನಮ್ಮ ರೋಡು ಕಟ್ಪಾಡಿ ಟು ಬೆಳ್ಮನ ಪೋಪಿನ ಅಲ್ಪ ಬತ್ತಾಡ ಫಸ್ಟ್ ತಿಕ್ಕುನೆ ನಂಗೆ ಮೂಲು ಸುಭಾಷ್ ನಗರ ಒಂದು ವಾ ಸೈಡ್ ಬರ್ಬೋದು ಒಂದು ಸುಭಾಷ್ ನಗರ ಅಂಚಿದ್ದು ಉಡುಪಿ ಬಣ್ಣಾಗ ಲೆಫ್ಟ್ ಸೈಡ್ ಓಕೆ ಹಾಂ ಕಟ್ಪಾಡಿ ಇರ್ದು ಬನ್ನಗ ಲೆಫ್ಟ್ ಸೈಡ್ ಅಂಚಿರ್ದು ಮಂಚಗಾಲದ ಬನ್ನ ರೈಟ್ ಸೈಡ್ ಅಲ್ಪ ನಮ್ಮ ಸಂಜೀವಿನಿ ವೆಜ್ ಬಂದಿದ್ದು ಖಂಡಿತವಾದಲ್ಲ ಸಖತ್ತಾದ ಬೋರ್ಡ್ ಬಾರ್ದಿರ ಬಟ್ ಇಡೀ ಒಂಜಿ ಬನ್ನ ನಂಗೆ ಒಂಜಿ ಇಲ್ಲದ ಫೀಲ್ ಆಪು ಈ ಒಂಜಿ ಹೋಟೆಲ್ ಫೀಲ್ ಆಪುಚ್ಚಿ ಅದೇ ಒಂಜಿ ಪಿದೈಡ್ ಒಂಜಿ ಜಾಲದಲ್ಲಿ ಫುಡ್ ತಿನ್ನಲೆ ಅದೇ ಒಂದು ಇಲ್ಲೇ ಆತನ ಒಂಜಿ ಪಂಡ ವ್ಯಾಪಾರಿ ಮನೋಭಾವದ ಪಂಡ ಖಂಡಿತ ಆಂಡ ಒಂಜಿ ಸಂದೀಪೇರೆ ಇಲ್ಲಿ ಬಂದು ಸಮ ತಿಂದು ಬಿಲ್ಲು ಕೊರಂದೆ ಪೋಯರ್ಡ ಅವು ಬಾರಿ ಮಲ್ಲ ಸಮಸ್ಯೆ ಅದೇ ಇಲ್ಲಿ ಬಿಲ್ಲಿ ಅದೇ ಏತಿ ತಿನ್ನಾಡು ಬಿಲ್ಲು ಕೊರದು ಕೊಂಡ ಅರೆಲ್ಲ ಒಂಜಿ ಖುಷಿ ದೇವನ ಆರು ಇನ್ ಪನುವೇರು ಬರ್ಚನ್ನ ಎಲ್ಲೇ ಗೊತ್ತಲೆನ್ನ ನಾನು ಮನಸ್ಸು ಡುಪ್ಪುಂಟ ಇದು ಬೆಂತೆ ಇತ್ತು ಬೇಲೆ ದಕಲು ಅಕಲೆ ದಾಲಾನು 4 ಮುಕ್ಕಾಲು ಕೊರಡು ಅದೇ ಎಡ್ಡೆಡು ದೇವಣ್ಣ ಅಕಲೆ ಎಡ್ಡೆತ್ತು ಬೇರೆ ದಕಲು ಮೇಯ್ನೇ ಆಪಲ್ ನಂಗೆ
ದನಿ ಎಂಚಿನ ಎಪ್ಪಡು ಬೇರೆದಾಗಲ್ ಪಕ್ಕಾದ ಒಂದು ಅಕಲೆ ನಮ್ಮ ಎಡ್ಡೆಡ್ ತುಯ್ಯಾಡ ಅಕ್ಕಲ್ ನಮ್ಮನ ಎಡ್ಡೆಡ್ ತೂಪಿ ಅದೇ ಇರ ಮೂಲು ಹೋಟೆಲ್ ಉದ್ಯಮ ನಮ್ಮ ಈನುಂಡು ರೈಸ್ ಪೋಪು ಅದೇ ಅಪ್ಪಂಡ ದನಿಕಲೆ ಎಂಕಲೆಗೆ ಒಂದು ಚಾ ಕೊರಡು ಇರಗಿ ನೀವು ಕಾಫಿ ಅಪ್ಪಂಡ ಕಾಫಿ ಕೊರಲಿ ರೈಟ್ ಓಕೆ ಮಸ್ತ್ ಬರ್ತು ಪಾತೇರಿಯ ದೇಪಂಡ 6 ಏತ್ತು ಪಾತೇರಿಯರ ಅವೆರ್ದು ಡಬಲ್ ಇರ್ಪಂಡ ದೇಪಂಡ ಖಂಡಿತವಾದ ದೇಪಂಡ ಅರ್ನ ಬಗ್ಗೆ 6 ಪಂಪಿನ ಕೆಲಸ ತಪ್ಪ ಅರೆಗೊಂಜಿ ಮುಜುಗರ ಇರ್ಪುಂಡು ಅದೇ ಅಂಡ್ ಈರ್ ಡೀಟೇಲ್ ಅದು ಕೊರಿಯರ್ 1 by 1 ಪೂರ ಕೊರಿಯರ್ ಖಂಡಿತ ಯಾಪೋಗ ಪೌಂಡ್ ಅಗಲೆ ಯಾಪಲ್ ನಮ್ಮ ಮತಪಲ್ಲಿ ಅಗಲೆ ಪೂರ ಈನ ಉಂಡಗಲ್ಲ ಪೂರ ಸ್ಟೋರ್ ನಮ್ಮ ಕೊರೋಡು ಅಂಚನ್ ಚಾ ಕಾಫಿ ಕೊಡ್ತೀರ ನಂಗೆ ಕಾಫಿ ಪರ್ಕ ಓಕೆ ಮಸ್ತ್ ಖುಷಿ ಅಂಡಿ ಇಡ ಪಾತೇರ್ನಿಗೆ ಓಕೆ ಅದೇ ಯಾಪೋಡು ಒಕ್ಕ ಒಂಜಿ ದಿಕ್ಕುನ ಸಂದರ್ಭ ಅದೇ ಖಂಡಿತವಾಗಲ್ಲ ಇರಾಗಿಲ್ಲ ಇರ್ನ ಏನೋ ಉಂಟು ಒಂಜಿ ಜೀವನ ಅವಾರ್ಡ್ ಇರ್ನ ಏನೇ ಪಂಡರ ಮೂಮೆಂಟ್ ಅದೇ ಸ್ಮರಣಿಕ ಶಾಪ್ ತಗೋತಿರತ್ತೆ ಓಕೆ ಓಕೆ ಅವು ಎಡ್ಡೆ ಅವಾರ್ಡ್ ಅದೇ ಬಾರಿ ಪೊರ್ಲುಡು ನಡಪಾಡು ಓಕೆ ಎಸ್ ಎಡ್ಡೆ ಮಲ್ಪಾಡು ಖಂಡಿತ 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 ಚಾನಲ್ ಎಡ್ಡೆ ಮಲ್ಪಾಡು ಅದೇ ಸರಿ ಸರಿ ವೀಕ್ಷಕರೇ ನಮ್ಮ ಹೋಟೆಲ್ದ ಮಾಲೀಕರನ್ನ ಇತ್ತ ಮೆಗ್ಗಿಯಲ್ಲಿ ಮೇರೊಂಜಿ ಮಾಮಲ್ಲ ಕಲಾವಿದೆಗೆ ದಯಪಂಡ ವಾ ಪಾಸ್ಟ್ ಹೋಗ್ಲ ಸೈ ಪಂಚಿನ ಜನಗೆ ಅದೇ ಸರ್ ಪಂಡೇರು ಅಂಚ ಏನು ಕೀರ್ದು ಬನ್ನಿ ಓಕೆ ಸರ್ ಇರ್ದು ಬುದರ್ ಏನಪ್ಪ ಗಣೇಶ್ ಗಣೇಶ್ ಓಕೆ ಈ ಒಂಜಿ ಕಲೆತ ಒಂಜಿ ರಡ್ಡ್ ಪಾತೆರ ಬಂದು ಬಿಡ್ಲಿ ದಯಪಂಡ ಒಂಜಿ ಕಲಾವಿದರಿಗೆ ಕಲೆತ ಒಂಜಿ ಆಯ್ತು ಒಂಜಿ ಲುಕ್ಕೆ ಬೇತೆ ಅದೇ ಗತ್ತೆ ಬೇತೆ ರಡ್ಡ್ ಪಾತೆರ ಇರ್ನ ಒಂಜಿ ಆಕ್ಟಿವಿಟೀಸ್ ನಾಟಕ ರಂಗಡ್ ಮಸ್ತ್ ಮಲ್ಲಿನ ಬಣ್ಣ ಲೇಡಿ ಆಕ್ಟ್ ಮಾಡ ಲೇಡಿ ಬಾರಿ ಫೇಮಸ್ ಗಣೇಶ್ ಪಡುಬಿದ್ರಿ ಬಣ್ಣ ಲೇಡಿ ಗಣೇಶ್ ಬಂದು ಪಡುಬಿದ್ರಿ ಗಣೇಶ್ ಪಡುಬಿದ್ರಿ ಲೇಡಿ ಗಣೇಶ್ ಪಡುಬಿದ್ರಿ ಬಂಡ ಮೇರೆ ಇತ್ತರ ಚೂರು ಗಡ್ಡ ಲೇಡಿ ಪೋತುಡು ಅರ್ಜುನ್ ಲೆಕ್ಕ ಅಂತಾರೆ ಅಂಡ ಗಡ್ಡ ಪೂರ ಮೀಸೆ ಪೂರ ಗೆಟ್ಟನ್ನ ಟೋಪ ಅಂತ ಲಿಪ್ಸ್ಟಿಕ್ ಐಬ್ರೋ ಪೂರ ಸಟ್ ಮಲ್ತಂಡ ನೀರು ಪೊಣ್ಣೆ ಅಂಡ ಇತ್ತೆ ಪೊಣ್ಣತ್ತು ಚೂರು ಪೊಂಜೋ ಬಾಡಲ್ಲ ಪೊಂಜೋ ಅದ್ರಲ್ಲಿ ಆರೆ ಬಾದಿಲ್ಲ ಅಂಡ ಪೊಣ್ಣಲಜಿ ಮೇಕಪ್ ನಮ್ಮ ಕರೆಕ್ಟ್ ಮಲ್ತಂಡ ಪೊಣ್ಣು ಯಾಸ ಮಲ್ಪರ ಚೂರು ಚೂರು ಶಾರ್ಟ್ ಆಯ್ರೆ ಐಟದ ಕಲೆ ಚೂರು ಬಂಗ ಅದೇ ಮಲ್ತದ ಇದ್ದದೆ ಖಂಡಿತವಾಗಲ್ಲ ಓಕೆ ಸರ್ ಇರೊಂಜಿ ಕಲಾವಿದೆ ಅದು ಇತ್ತೆ ಒಂಜಿ ಹೋಟೆಲ್ ಬೇರೊಂದು ಎಂಚ ಒಂದೊಂದು ಸರ್ ಇರ್ನ ಒಂಜಿ ಲೈಫ್ ಮಸ್ತ್ ಟ್ವಿಸ್ಟ್ ಇತ್ತು ಲೆಕ್ಕ ಉಂಟು ಟ್ವಿಸ್ಟ್ ಬಣ್ಣ ಮಸ್ತ್ ಟ್ವಿಸ್ಟ್ ನಮ್ಮ ಎಂದಿನ ಮಾತು ಒಂದೊಂದು ಹೊಸ ಅನುಭವ ಹೋಟೆಲ್ ಲೈನ್ ಅಣ್ಣೆ ಒಂಜಿ ಹೋಟೆಲ್ ಮಲ್ಪರಬಹುದು ಒಂದೊಂದು ಹೊಸ ಅನುಭವ ಒಂಜಿ ಹೋಟೆಲ್ ಮಲ್ತೆ ಬಂದು ಮೆಗ್ಗಿ ಉಪ್ಪುನ ಅವು ಒಂಜಿ ಏನಂಪಿನಿ ಈ ವಿಶೇಷನೇ ದಯಪಂಡ ಮಾತೆರಗಲ ಆಪುಜು ಮೆಗ್ಗೆ ಫಲನಗಲು ಇಲ್ಲಡೆ ಆಪುಜಿ ಫ್ರೆಂಡ್ಶಿಪ್ ನಕಲಿಗೆ ಆಪುಜಿ ಆಂಡ ಮೆಗ್ಗೆ ಫಲ ಒಂಜೆ ಹೋಟೆಲ್ ನಿಕಲು ಈತ್ ವರ್ಷ ಪೂರ ಮಲ್ತಂದುಲ್ಲ ಪಂಡ ಅವೊಂಜಿ ಆ ದೇವರನ ಒಂಜಿ ಅನುಗ್ರಹ ಸರ್ ಬುಕೊಂಜಿ ನಿಕಲ್ ಪಿದೈಡ್ ಅಲ್ಪ ಒಂಜಿ ಬೋರ್ಡ್ ಪಾಡ್ತಾರೆ ಪಾರ್ಸೆಲ್ ಐತ ಬಗ್ಗೆ ರೆಡ್ ಪಾಡ್ತಾರೆ ಸರ್ ಐತ ಬಗ್ಗೆ ಪಂಡ ಅವು ಏನಾಪು ಪಂಡ ಈ ಗಿರಾಕಿ ಬರ್ತದೆ ಎಂಕ್ಲಿಗೆ ಫಸ್ಟ್ ಪಾರ್ಸೆಲ್ ಅರ್ಜೆಂಟ್ ಮಲ್ಲ ಮೂಲ ಟೇಬಲ್ ಫುಲ್ ಉಪ್ಪು ಖಂಡಿತ ಅದಾಗ ಅಕ್ಲಿಗೆ ಕೊರ್ರೆ ಲೇಟ್ ಆಪ ಅದಕ್ಕೋಸ್ಕರ ಅಕ್ಲಿಗೆ ಫೋನ್ ನಂಬರ್ ಕೊರ್ದು ಕೊಡ್ತಾರೆ ಅಕ್ಲಿ ಫೋನ್ ಮಲ್ತು ಪಂಡೇಡ ಎಂಚಿನ ತಿಂಡಿ ಬೋರ್ಡು ಏತು ಚಾ ಬೋರ್ಡ್ ಪಂಡ ಎಂಕಲ್ ಮುಂದೆ ಪಾರ್ಸೆಲ್ ಮಲ್ದಿಪ್ಪ ಅಕ್ಲಿ ಬರ್ತೀನಿ ಪತ್ತೊಂಬತ್ತು ಸ್ಪೆಷಲ್ ತುಯರತ ನಿಕಲ್ ಕುಲೋಂದಿನ ಒಲೆ ಇಡೆಪಿನಿ ಬರ್ರೆಗ್ ನಿಕಲೆ ಇತ್ತನೇ ಪಂದಾಂಡ ಆಂಡ ಒಂಜಿ ನೆನಪುದಿಲೆ ಫೋನ್ ಮಲ್ತದು ಇಲ್ಲಡೆ ಕುಲೋ ಇಡೆ ಬಲ್ಲೆ ನಕಲ್ ಕಟ ದೀತಿನ ಬಕ ಏರಿಯ ನಾವು ಅದೇ ಆತನಿಗೆ ಆಂಡ ನಿಕಲ್ ಅಂಚೆ ಮಲ್ಪೊಚ್ಚಿ ದಯದಿದು ಖಂಡಿತವಾದ ಬಲೆ ಮುಲ್ತುರ್ದು ಯಾರು ಪನ್ನೆಕ್ಕನ ವ್ಯವಸ್ಥೆ ಮಲ್ತು ಕೊರ್ಪೆ ಅವೇನು ಪತ್ತೊಂಪೋಲಿ ಓಕೆ ಸರ್ ಈ ಪಾರ್ಸೆಲ್ ನಿಕಲ್ ಪಿದೆ ಎಲ್ಲ ಆಯ್ತು ಒಲ್ಲ ಇತ್ತನಲ್ಲ ಕೊನ ಕೊರ್ಪಾರ
ಅಂದು ಪಂಡ ಮಸ್ತ್ ಇತ್ತಿಂದ ಪಂಡ ಒಂಜಿ 25-30 ಪ್ಲೇಟ್ ಮೀನು ಇತ್ತಿನ ಆರ್ಡರ್ ಇತ್ತಿಂದ ಅಂಚೆ ಇತ್ತಿಂದ ರಿಕ್ಷಾ ಹಾಕಲು ಪಂಡು ಪೇರು ಇಂಚ ಒಂದು ರಿಕ್ಷಾ ಕಡಪುಟ್ಲೆ ಕಡಕೊಂಡು ಕೊಡ್ಪಾಂಗ ಓಕೆ ಓಕೆ ಅಂಚಿನ ವ್ಯವಸ್ಥೆ ಪೂರ ವ್ಯವಸ್ಥೆ ಎಲ್ಲ ಉಂಟು ಅದೇ ಮಸ್ತ್ ಕಡಿಮೆ ಮಂಡ ಎಂಕ್ಲೆಗಳ ವರ್ಕೌಟ್ ಆಗ್ತದೆ ವರ್ಕೌಟ್ ಪೂರ ಒಂಜಿ ಪ್ಲೇಟ್ ಗೋಲಿ ಅಂದ ಕೆಲವರಲ್ಲಿ ಅದು ಆಕಲ್ ರಿಕ್ಷಾ ಬಾಡಿಗೆ ಕೊರ್ಪೇರು ಹಾಕಲಿ ತಿಂಡಿ ಮುಲ್ತು ಕಡಪುಟ್ಲೆ ಬಂಡ್ಪೇರು ಅಂಚೆಲ್ಲ ಆರ್ಡರ್ ಮಲ್ತು ಬಂಡ್ಪೇರು ಅದು ಕೆಲವರು ಐಟ್ಲೆ ಬಿಡ್ಸಾದಿದೆ ಉಲುಪೇರು ಆಗ ಆರ್ಡರ್ ಕೊಡ್ತಾ ಜಮಾ ಜನಕ್ಕೂ ಅಂಚೆ ಇತ್ತಂದ್ರೆ ನಂಗೆ ಒಂದು ಚಾಲೆಂಜ್ ಆಯ್ತು ಹೂವೇ ಒಂಜಿ ಬಿಸ್ನೆಸ್ ಬದಲಾವಣೆ ಬೋಡಿ ಬದಲಾವಣೆ ಇತ್ತನ್ನ ಮಾತ್ರ ಇತ್ತ ನಮ್ಮ ಒಂಜೇ ಲೆಕ್ಕ ಆಕಲ್ ಕೇನ್ವೀರ್ ನಮ್ಮ ಕೊರ್ಕೊರ್ಪ ಅದೇ ಓಕೆ ಸರ್ ಆವಡ್ ಇರ್ನ ಕಲಾ ಜೀವನ ಒಂಜಿ ಮುಂದುವರಿಸುವ ಒಂದು ಪೋಲೆ ಕಾಯಪನ ಪೋಲೆ ರಂಗದ ಮಿತ್ತು ಬೋದೊಂಜಿ ರಂಗ ಪಾಡ್ಲಿ ಆಯ್ತು ಒಂಜಿ ದಮ್ಮೆ ಬೇತೆ ವರ್ಷಕ್ಕೆ ಸತಿ ಪಾಡುವ ಖಂಡಿತ ವರ್ಷಕ್ಕೆ ಒಂದು 2 ಸಲ ಆಡಲ ಪಾಡ್ಲೆ ಅಂಚನೆ ಈ ಒಂಜಿ ಹೋಟೆಲ್ ಉದ್ಯಮ ಮಾಡಲ ಎಡ್ಡೆ ಒಂಜಿ ಬೆಳೆಗಟ್ಟು ಆವಡ್ ಸರ್ ಥ್ಯಾಂಕ್ ಯು ಸರ್ ಖುಷಿ ವೀಕ್ಷಕರೇ ನೋಡಿದ್ರಲ್ಲ ಸುಭಾಷ್ ನಗರದಲ್ಲಿ ತುಂಬಾನೇ ಸಖತ್ತಾಗಿರುವಂತಹ ಸಂಜೀವಿನಿ ಹೋಟೆಲ್ಗೆ ನಾವು ಬಂದ್ವಿ. ಇಲ್ಲಿ ತುಂಬಾನೇ ವೆರೈಟಿಯಾದ ತಿಂಡಿಯನ್ನು ತಿಂದ್ವಿ, ಸಖತ್ತಾಗಿ ಮಾಡಿದ್ರು. ನೀವು ಒಮ್ಮೆ ಈಚೆ ಹೋಗೋದಾದರೆ ಖಂಡಿತವಾಗ್ಲಿ ಒಮ್ಮೆ ಸಂಜೀವಿನಿಗೆ ಬಂದು ಇಲ್ಲಿ ತಿಂದು ಹೋಗಲೇಬೇಕು. ಎಲ್ಲಾನು ಡೀಟೇಲ್ ಅವರು ಹೇಳಿದರು. ಕ್ಯಾಟ್ರಿನ್ ಇದೆ, ಯಾವುದು ಸಹ ಇಲ್ಲ ಅಂತೆಲ್ಲ. ಒಂದು ಹೋಟೆಲ್ಗೆ ಬಂದರೆ ಎಲ್ಲಾನು ಸಿಗುವಂಥ ಹೋಟೆಲ್ ಇದಾಗಿದೆ. ನಮ್ಮ ಕಡೆಯದಾಗಿ ಸ್ಪಂದನ ವಾಹಿನಿ ಗಲ್ಲಿ ಫುಡ್ ಕಾರ್ಯಕ್ರಮದ ವತಿಯಿಂದ ಅವರಿಗೊಂದು ಸ್ಮರಣಿಕೆ. ಸರ್ ತಗೊಳ್ಳಿ. ನೋಡಿ ವೀಕ್ಷಕರೇ, ಇವರ ಈ ನಗು ಹೀಗೇನೆ ಇರಲಿ, ಈ ಹೋಟೆಲ್ ಇನ್ನೂ ಕೂಡ ಉತ್ತಮವಾಗಿ ಬೆಳೆಯಲಿ. ನಿಮಗೆ ಎಲ್ಲರಿಗೂ ದೇವರು ಆರೋಗ್ಯ ಕೊಡಲಿ ಅಂತ ದೇವರ ಹತ್ರ ಕೇಳಿಕೊಳ್ಳುವ. ಸ್ಪಂದನ ಗಲ್ಲಿ ಫುಡ್ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಸುಭಾಷ್ ನಗರ, ಉಡುಪಿ.